ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಮತ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದ್ದು, ಇಂದು ಇಟ್ಯಾಪೂರ್ವ 6ನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ವಿನಿತಾ ಆರ್ ರಾವ್ ಅವರು ಮನೆ ಮನೆಗೆ ಭೇಟಿ ನೀಡಿ ಮತ ಯಾಚಿಸಿದರು. ನವೆಂಬರ್ 12ರಂದು ಮಂಗಳೂರು ಪಾಲಿಕೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಅಭ್ಯರ್ಥಿಗಳು ಮನೆ ಮನೆ ಮತಯಾಚನೆ ಕೈಗೊಂಡಿದ್ದಾರೆ. ಇಟ್ಯಾಪೂರ್ವ 6ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ವಿನಿತಾ ಆರ್ ರಾವ್ ಅವರು ಇಂದು ಇಟ್ಯಾದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಇಟ್ಯಾಪೂರ್ವ 6ನೇ ವಾರ್ಡ್ನಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೇನೆ. ಈ ವಾರ್ಡ್ನ ಸಂಪೂರ್ಣ ಅಭಿವೃದ್ಧಿ ಮಾಡಲು ಸಹಕರಿಸಬೇಕು ಎಂದು ಹೇಳಿದರು. ನಮ್ಮ ರಾಜಕೀಯ ಅನುಭವ ಹಿರಿಯರಿಂದ ಇದ್ದದ್ದೇ. ಆದ ಕಾರಣ ನನಗೆ ಅವರ ಸಂಪೂರ್ಣ ಸಹಕಾರದೊಂದಿಗೆ ಈ ಏರಿಯಾದ ಅಭಿವೃದ್ಧಿಗೆ ನನ್ನನ್ನು ನನ್ನ ಪತಿಯ ಸಹಕಾರದೊಂದಿಗೆ ಪ್ರಗತಿ ಕಾರ್ಯದಲ್ಲಿ ತೊಡಗಿಸಿಕೊಳ್ತೇನೆ, ಜನಹಿತ ಸೇವೆ ಮಾಡ್ತೇನೆ ಅನ್ನುವ ಮಹದಾಸೆ ಇಟ್ಟುಕೊಂಡಿದ್ದೇನೆ. ದೇವರು ಚೆನ್ನಾಗಿ ನಡೆಸಿಕೊಡ್ಬೇಕು. ಎಷ್ಟನೇ ವಾರ್ಡಲ್ಲಿ ನೀವು 6ನೇ ವಾರ್ಡಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ಅಭಿವೃದ್ಧಿಯ ಬಗ್ಗೆ ಹಲವಾರು ಮಾತುಗಳೆಲ್ಲ ಬಂತು. ಹಲವಾರು ಸಮಸ್ಯೆಗಳು, ರಸ್ತೆಯ ಬಗ್ಗೆ, ನೀರಿನ ಬಗ್ಗೆ, ಪ್ರಪ್ರಥಮವಾಗಿ ನಮ್ಮಲ್ಲಿ ಈ ಡ್ರೈನೇಜಿನ ಬಗ್ಗೆ ಹಲವಾರು ಮಂದಿಯಿಂದ ನಮಗೆ ಆಕ್ಷೇಪಣೆ ಬಂತು. ಅದು ನಮ್ಮ ಕಣ್ಣಾರೆ ನಾವು ಕಂಡಾಗ ಡ್ರೈನೇಜ್ ಲೀಕೇಜ್ ಆಗಿ ರಸ್ತೆಯಲ್ಲಿ ಹೋಗ್ತಾ ಇದೆ. ಕುಡಿಯುವ ನೀರಿನ ಬಾವಿಗಳಿಗೆಲ್ಲ ಲೀಕೇಜ್ ಆಗಿ ಒಂದೊಂದು ಕಟ್ಲ ಪ್ರದೇಶದಲ್ಲಿ ಟೆಂಪರರಿ ಕಾರ್ಪೊರೇಷನ್ ಟ್ಯಾಪ್ ಮಾಡಿಕೊಟ್ಟಿದೆ, ಬಾವಿಗೆ ನೀರು ಹೋಗಿದೆ ಅಂತ ಹೇಳಿ. ಅದು ಸಹ ಅವರಿಗೆ ತೃಪ್ತಿಕರ ಇಲ್ಲದ ಪರಿಸ್ಥಿತಿಯಲ್ಲಿದೆ. ಅದೇ ರೀತಿ ರಸ್ತೆಯ ಬಗ್ಗೆ ಈ ಥರ ಎಲ್ಲ ಹಲವಾರು ಆಪಾದನೆ ಕೇಳಿ ಬರ್ತಾ ಇದೆ. ಆದರೆ ನಾವು ನಮ್ಮ ಅಭ್ಯರ್ಥಿ ವಿನಿತಾ ರಾವ್ ಅವರು ಆ ಜನಗಳಿಗೆ ಒಂದು ಮಾತನ್ನು ಹೇಳಿದ್ದಾರೆ. ನೀವು ನಮಗೆ ಆಶೀರ್ವಾದ ಮಾಡಿದರೆ ನನ್ನ ಪ್ರಾಮಾಣಿಕತೆಯ ವತಿಯಿಂದ ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನಿಂದ ಆದಷ್ಟು ಶ್ರಮ ಮಾಡಿ ಕೆಲಸ ಮಾಡ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಈ ಸಂದರ್ಭ ಮತಯಾಚನೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಜರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.